ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಪ್ರಥಮವಾಗಿ ವಂದಿಸುತ್ತಾ ಈ ದಿನದ ಈ ಒಂದು ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಪ್ರಕಾಶ್ ರಾಮಕುಂಜ ಗ್ರಾಮದ ಸಾನ್ನಿಧ್ಯ ನಿಲಯದ ನಿವಾಸಿಯಾಗಿದ್ದೇನೆ. ಈ ದಿನದ ಪತ್ರಿಕಾಗೋಷ್ಠಿಯ ವಿಷಯ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಳಿನಿ ಲೋಕಪ್ಪ ಗೌಡ ಕರಮನೆ ಕಟ್ಟೆಯ ನಿವಾಸಿ. ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದ ಸವಣೂರು ಬಳಿಯ ಕರಮನೆ ಎಂಬಳಿಯ ನಿವಾಸಿಗಳು. ಈ ನಳಿನಿ ಮೇಡಮ್ ಅವರ ಬಗ್ಗೆ ನಮಗೆಲ್ಲರಿಗೂ ಕೂಡ ನಾನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ, ನೀವೇ ನನಗೆ ಹೇಳ್ತೀರಿ ಅವರ ಬಗ್ಗೆ. ಅವರ ಸಮಾಜ ಸೇವೆ, ಶೈಕ್ಷಣಿಕ ರಂಗದಲ್ಲಿ ಶೈಕ್ಷಣಿಕ ಸೇವೆ, ಧಾರ್ಮಿಕ ರಂಗದಲ್ಲಿ ಧಾರ್ಮಿಕ ಸೇವೆ, ಹೀಗೆ ಅನೇಕ ಸಾಮಾಜಿಕ ಗುರುತರ ಸ್ಥಳಗಳಲ್ಲಿ ದುಡಿದು ಹೆಸರು ವಾಸಿಯಾದರು. ಅವರು ಮೊನ್ನೆ ತಾನೇ ಫೆಬ್ರವರಿ 12ರಂದು ಸ್ವರ್ಗಸ್ಥರಾದರು ಅಂತೇಳಿ ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆ ದಿನವೂ ಕೂಡ ಅವರ ಒಂದು ಶ್ರದ್ಧಾಂಜಲಿ ಸಭೆ ಮತ್ತು ಆ ದಿನದ ಒಂದು ಉತ್ತರ ಕ್ರಿಯೆ ಕಾರ್ಯಕ್ರಮಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆದಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಈ ನಳಿನಿ ಲೋಕಪ್ಪ ಗೌಡ ಈ ದಂಪತಿಗಳು ಸುಮಾರು 55 ವರ್ಷಗಳ ಸಾಂಸಾರಿಕ ಜೀವನ ನಡೆಸಿದರು. ಇವರ ದಾಂಪತ್ಯ ಜೀವನವೇ ಒಂದು ಇತಿಹಾಸ ಅಂತ ಹೇಳ್ಬೋದು. ಈ ದಾಂಪತ್ಯ ಜೀವನದ ಕೆಲವೆಲ್ಲ ಹೆಜ್ಜೆ ಗುರುತುಗಳನ್ನು ನಾವು ಕಾಣಬೇಕಾಗಿದೆ. ಈಗಿನ ನಮ್ಮ ಆಧುನಿಕ ಸಮಾಜದ ಒಂದು ಆಧುನಿಕ ಜೀವನ ಶೈಲಿಯ ಭರಾಟೆಯಲ್ಲಿ ನಾವೆಲ್ಲ ಮುಳುಗಿರುವಾಗ ಈ ಒಂದು ಸತಿ ಪತಿಗಳು ಹೇಗೆ ಜೀವನ ನಡೆಸಿದ್ರು, ಯಾವ ರೀತಿ ಸಮಾಜದಲ್ಲಿ ಗುರುತಿಸಿಕೊಂಡು ಏನೇನು ಮಾಡಿದ್ರು, ಹೇಗೆ ಬದುಕಿದ್ರು ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಮರಿಸಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಕೂಡ ಇದೆ. ಎಲ್ಲೇ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿರಲಿ, ಯಾವುದೇ ಕಾರ್ಯಕ್ರಮಗಳು ಅಥವಾ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ನಳಿನಿ ಲೋಕಪ್ಪಗಳು ಬೇಕಾಗಿದ್ದವರಾಗಿದ್ರು. ಎಲ್ಲ ಹೋದ್ರು ಕೂಡ ಜೊತೆಗೇನೇ ಇದ್ರು. ಒಬ್ಬಂಟಿಯಾಗಿ ನಾವು ಕಂಡದ್ದೇ ಇಲ್ಲ. ಆ ರೀತಿಯ ಜೀವನ ಶೈಲಿಯನ್ನು ನಡೆಸಿದರು. ಈ ನಳಿನಿ ಇಲ್ಲದೆ ಲೋಕಪ್ಪ ಗೌಡ ಇಲ್ಲ, ಲೋಕಪ್ಪ ಗೌಡ ಇಲ್ಲದೆ ನಳಿನಿ ಇಲ್ಲ ಅನ್ನುವ ರೀತಿಯಲ್ಲಿ ಅವರೊಂದು ನಮಗೆ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಜೀವನ ನಡೆಸಿದರು. ಅದರ ಅರ್ಥ ಏನು ಅಂತಂದ್ರೆ, ಈ ಸತಿ ಪತಿಗಳ ಪ್ರೀತಿ ಅದು ಬಿಡಿಸಲಾಗದಂತ ಪ್ರೀತಿ. ನಾನು ಯಾಕೆ ಇದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಪುರಾಣಗಳಲ್ಲಿ ಸತಿಪತಿಗಳು ಹೇಗೆ ಅಂತೇಳಿ ನಾವು ಶ್ರೀರಾಮಚಂದ್ರ ಮತ್ತು ಸೀತೆಯನ್ನು ಉಲ್ಲೇಖ ಮಾಡ್ತೇವೆ. ಇನ್ನು ಮುಂದೆ ಹೋಗಿ ಲಕ್ಷ್ಮೀನಾರಾಯಣರನ್ನು ಉಲ್ಲೇಖ ಮಾಡ್ತೇವೆ. ಇನ್ನೂ ಮುಂದೆ ಹೋಗಿ ಶಿವಪಾರ್ವತಿಯರನ್ನು ಉಲ್ಲೇಖ ಮಾಡ್ತೇವೆ. ಸತಿಪತಿಗಳು ಅಂತ ಆಗಿರ್ಬೇಕು. ಇದು ಪುರಾಣಗಳಲ್ಲಿ ಒಂದು ಕಡೆ ಆದ್ರೆ, ಇನ್ನು ಇತಿಹಾಸ ಕಡೆಯಲ್ಲಿ ಶಹಜಾನ್ ಮತ್ತು ಮಮತಾಜ್ ಬೇಗಂ ಇವರದ್ದು ಕೂಡ ಒಂದು ವಿಶೇಷ ಮತ್ತು ಅಪ್ರತಿಮ ಸತಿಪತಿಗಳ ಒಂದು ಪ್ರೀತಿ ಪ್ರೇಮ. ಯಾಕಂತಂದ್ರೆ ಈ ತಾಜ್ ಮಹಲ್ ಶಹಜಾನ್ ಕಟ್ಟಿದ ನಂತರ ಅದರ ಮೌಲ್ಯ ಗೊತ್ತಾಗಿರೋದು. ಆ ತಾಜ್ ಮಹಲ್ ವಿಶ್ವದ 7ನೇ ಅದ್ಭುತಗಳಲ್ಲಿ ಒಂದಾಗಿ ಈಗಲೂ ಕೂಡ ರಾರಾಜಿಸ್ತಾ ಇದೆ. ಅವರು ಬಾಡಿ ಬದುಕಿ ಮರಣ ಹೊಂದಿ ಎಲ್ಲೋ ಇರ್ಬೋದು, ಅಶರೀರವಾಗಿರ್ಬೋದು, ಆದರೆ ಅವರ ಪ್ರೀತಿಗೆ ಕೊಟ್ಟ ಕಾಣಿಕೆ ಈ ಮಣ್ಣಿನಲ್ಲಿ ಈಗಲೂ ಕೂಡ ಅಜರಾಮರವಾಗಿ ಅನೇಕರನ್ನು ಕೂಡ ಅದು ಆಕರ್ಷಿಸ್ತಾ ಇದೆ. ಇನ್ನು ಇದು ಭಾರತದ ಲೆವೆಲ್ಗೆ ನಾವು ಮಾತಾಡಿದ್ರೆ, ಇನ್ನು ವಿಶ್ವದಾದ್ಯಂತ ಮಾತಾಡೋದಾದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋರಿಗೆ ನಾಟಕಕಾರ, ಮಹಾನ್ ಇಂಗ್ಲಿಷ್ ಭಾಷೆಯ ನಾಟಕಕಾರ,
ಅವರ ಎಲ್ಲಾ ನಾಟಕಗಳು ಕೂಡ ಈ ಪ್ರೀತಿ ಪ್ರೇಮ ಪ್ರಣಯ ಇದರ ಸುತ್ತ ಅವರ ಒಂದು ನಾಟಕದ ತಿರುಳು ಕಾಣ್ತಾ ಇದೆ. ಅವರ ರೋಮಿಯೋ ಜೂಲಿಯಟ್ ಇರ್ಬೋದು, ಜೂಲಿಯಸ್ ಸೀಸರ್ ಇರ್ಬೋದು, ಮ್ಯಾಕ್ಬೆತ್ ಇರ್ಬೋದು, ಹೀಗೆ ಇನ್ನೂ ಅನೇಕ ಅವರೊಂದು 7-10 ನಾಟಕಗಳನ್ನು ಬರೆದಿದ್ದಾರೆ. ಎಲ್ಲವೂ ಕೂಡ ಅದರ ಪ್ರೀತಿಯ ಒಂದು ಗಂಭೀರತೆಯನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಇನ್ನೂ ಕೂಡ ಅವರ ನಾಟಕಗಳು ಹಚ್ಚ ಹಸಿರಾಗಿ ಇದೆ. ಇಷ್ಟೆಲ್ಲ ನಾನು ಯಾಕೆ ಇದನ್ನು ಪೀಠಿಗೆ ತೆಗೆದೆ ಅಂತ ಹೇಳಿದ್ರೆ, ನಮ್ಮ ಇಂದಿನ ನಮ್ಮ ಕಾಲಘಟ್ಟ, ನಾವು ಬದುಕಿದ್ದೇವೆ, ನಮಗೂ ಸಂಸಾರ ಆಗಿದೆ, ನಮಗೂ ಪೀಳಿಗೆ ಇದೆ. ನಮ್ಮ ಪೀಳಿಗೆಯನ್ನು ನಾವು ಶೈಕ್ಷಣಿಕವಾಗಿ ಬಹಳ ಮುಂದುವರಿಬೇಕು. ನಮ್ಮ ಅಕ್ಕಪಕ್ಕದವರಿಗಿಂತ, ನಮ್ಮ ಬಂಧು ಬಳಗಕ್ಕಿಂತ ಬಹಳಷ್ಟು ಎತ್ತರಕ್ಕೆ ಇರಬೇಕು ಅಂತೇಳಿ ಪ್ರತಿಯೊಂದು ತಂದೆ ತಾಯಿಗಳ ಕನಸು ಇರುವಂಥದ್ದು. ಹಾಗಾಗಿ ನಾವೇನು ಅವರಿಗೆ ಗೊಬ್ಬರ ನೀರು ಹಾಕಿ ಪೋಷಿಸ್ತೇವ, ಅದೇ ರೀತಿ ಅವರು ಫಲ ಕೊಡ್ತಾ ಇರ್ತಾರೆ. ಅವರಿಗೆ ಇಂಜಿನಿಯರಿಂಗ್ ಆದ್ರೆ MTech ಕಳಿಸ್ತೀವಿ, ಡಾಕ್ಟರ್ ಫೀಲ್ಡಿಗೆ ಆದ್ರೆ MBBS MD ಕಳಿಸ್ತೀವಿ, ಅಥವಾ ಇನ್ನಿತರ ಯಾವುದೇ ರಂಗಗಳಲ್ಲಿ ಕೂಡ ಟಾಪ್ ಮಾಸ್ಟರ್ಗಳಾಗಬೇಕು ಅಂತ ನಾವು ಕಳಿಸ್ತೀವಿ. ಆ ರೀತಿಯ ತಂದೆ ತಾಯಿಗಳು, ಪೋಷಕರು ತಮ್ಮ ಸಾಮರ್ಥ್ಯವನ್ನು ಧಾರೆ ಎರೆಯುತ್ತಾರೆ ಮಕ್ಕಳಿಗಾಗಿ. ಮಕ್ಕಳು ಕೂಡ ಅದೇ ರೀತಿ ಬೆಳವಣಿಗೆಯಾಗಿ ಅದೇ ರೀತಿಯ ಅವರು ಪ್ರತಿಫಲವನ್ನು ಪಡೀತಾರೆ. ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದನೆ ಕೂಡ ಅವರು ಹೋಗ್ತಾರೆ. ನಂತರದ ದಿನ ಅವರ ಖಾಸಗಿ ದಿನಗಳು, ಸಂಸಾರದ ಜೀವನಗಳಲ್ಲಿ ಅನೇಕ ನಾನೇನು ಹೇಳಿದೆ, MTech ಇರ್ಬೋದು, MD ಇರ್ಬೋದು, ಅಥವಾ ಬೇರೆ ಬೇರೆ, ಇಲ್ಲಿ ಎಡವುದೇನೆ ಅಂತ ಹೇಳಿದ್ರೆ ಅವರ ಸಾಂಸಾರಿಕ ಜೀವನದಲ್ಲಿ ಮದುವೆಯಾದ ಮರುದಿವಸವೇ ಡೈವೋರ್ಸ್ ಕೋರ್ಸ್ಗಳು, ನಾವು ಡೈವೋರ್ಸ್ಗೆ ಅಪ್ಲೈ ಮಾಡುವುದನ್ನು ಅನೇಕ ಕಡೆ ನೋಡ್ತಾ ಇದ್ದೇವೆ. ನಾನು ಕೂಡ ಒಬ್ಬ ಕಾನೂನು ಪದವೀಧರನಾದ ಕಾರಣ ನನಗೆ ಅದರದ್ದು ಕೂಡ ಸ್ವಲ್ಪ ಮಾಹಿತಿ ಇರುವ ಕಾರಣ, ಮತ್ತು ನಾನೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ ಅಲ್ಲಿ ಕೂಡ ಹಾಗೆ ಪೋಷಕರು ಗಂಡ ಬಂದು ಹೇಳುವಂಥದ್ದು, ಎಷ್ಟೇ ಮಗನನ್ನು ತಾಯಿ ಹತ್ರ ಬಿಡಬೇಡಿ, ಕೊಡಬೇಡಿ. ಇನ್ನೊಂದು ಕಡೆ ತಾಯಿ ಬಂದು ಹೇಳುವಂಥದ್ದು, ಮೇಷ್ಟ್ರೆ ತಂದೆ ಹತ್ರ ಬಿಡಬೇಡಿ, ಅವರಿಗೆ ಹೋಗುವಾಗ ಅವರಿಗೆ ಕಲಿಸಬೇಡಿ. ನೋಡಿ ಇಂಥ ಒಂದು ವಿಪರ್ಯಾಸ ಅಂತ. ಇನ್ನು ಕೋರ್ಟ್ಗಳಲ್ಲಿ ಹೆಚ್ಚಿನ ತಗಾದೆಗಳು ಬರುವುದೇ ಇದೆ. ಗಂಡನಿಗೆ ನನಗೆ ಗಂಡ ಬೇಡ ಅಂತ ಹೇಳುವಂಥದ್ದು, ಅಥವಾ ನನಗೆ ಹೆಂಡತಿ ಬೇಡ ಅಂತ ಹೇಳುವಂಥದ್ದು. ಈ ರೀತಿಯ ವಿದ್ಯಮಾನಗಳಲ್ಲಿ ನಾವು ಬದುಕುವಂಥದ್ದು. ಈಗ ವಿಷಯಕ್ಕೆ ಬರಬೇಕು. ಇಲ್ಲಿ ನಳಿನಿ ಲೋಕಪ್ಪ ಗೌಡ ಈ ಎಲ್ಲ ವಿಚಾರಗಳನ್ನು ನಾವು ಗಂಭೀರವಾಗಿ ಯೋಚಿಸಿದಾಗ, ನಮ್ಮ ಸ್ಥಳೀಯರಾಗಿ ಈ ದಂಪತಿಗಳು ಕೆಲಸ ಮಾಡಿದವರು, ಇವರು ಸತಿಪತಿಗಳಾಗಿ ಸಮಾಜ ಸೇವೆ ಮಾತ್ರ ಅಲ್ಲ, ಸಮಾಜ ಸೇವೆ ಮಾಡಬೇಕಾದ್ರೆ ನನ್ನ ಜೋಬಲ್ಲಿ ಮೊದಲು ದುಡ್ಡು ಇರಬೇಕು ನನ್ನ ಖರ್ಚಿಗೆ, ಆ ನಂತರ ನಾನು ಸಮಾಜ ಸೇವೆಗೆ ಹೋಗ್ಬೇಕು. ಅದರಲ್ಲಿ ಮಾತ್ರ ಒಂದು ಅರ್ಥ ಇರುವಂಥದ್ದು, ನೈತಿಕತೆ ಇರುವಂಥದ್ದು. ಇವರು ಕಷ್ಟಪಟ್ಟು ದುಡಿದು ಮಾಡಿರುವಂತಹ ಒಂದು ಅಗಾಧ ಒಂದು ಅವರ ವ್ಯವಸ್ಥೆಗಳು, ಅದು ಮನೆ ಇರ್ಬೋದು, ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಉದ್ಯಮ ಇರ್ಬೋದು, ಇಬ್ಬರೇ ಸೇರಿಕೊಂಡು ಅವರಿಗೆ ಯಾರು ಗಾಡ್ ಫಾದರ್ಗಳು ಅಂತಿಲ್ಲ. ಈಗ ಯಾರಾದ್ರೂ ಗಾಡ್ ಫಾದರ್ಗಳು ಅಂತ ಇರ್ತಿದ್ರೆ ಅದರ ಲೆಕ್ಕಾಚಾರ ಬೇರೆ ಹೇಳ್ಬೋದು. ಇದು 55 ವರ್ಷದ ಅವರ ಝೀರೋದಿಂದ ಬಂದದ್ದು ಅಂತ ಹೇಳುದು, ಶೂನ್ಯದಿಂದ ಸಂಪಾದನೆ ಅಂತ ಹೇಳುದು. ಈ ಶೂನ್ಯದಿಂದ ಸಂಪಾದನೆಯಲ್ಲಿ ಈ ಅಗಾಧ ಒಂದು ಅವರ ಇತಿಮಿತಿಗೆ ಆಗುವಷ್ಟು ಸಂಪಾದನೆ. ಇನ್ನೊಂದು ಮೊನ್ನೆ ಅವರು, ಅದೇ ನಾನು ಫಸ್ಟಿಗೆ ಹೇಳಿದಾಗೆ ಫೆಬ್ರವರಿ 12ರಂದು ಅವರು ನಳಿನಿ ಮೇಡಮ್ ಅವರು ವಿಧಿವಶರಾಗಿರುವುದು. ಆ ದಿನ ಅದು ಏನೋ ಅವರು ಒಕ್ಕಲಿಗರ ಸಮುದಾಯಕ್ಕೆ ಸೇರಿದವರ ಕಾರಣ ವಿಧಿವಿಧಾನಗಳು ಅದು ಊರ ಗೌಡರ ಸಮ್ಮುಖದಲ್ಲಿ ಹೇಗೆ ನಡೀಬೇಕು ನಡೆದಿದೆ. ನಂತರ ಉತ್ತರ ಕ್ರಿಯೆ ಅಂತಾಗುವಾಗ ಅದು ಮನೆಯವರ ಹೇಳಿದಕ್ಕೆ ಬರುವುದು. ಈ ಉತ್ತರ ಕ್ರಿಯೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಯಾವ ರೀತಿ ನಳಿನಿ ಮೇಡಮ್ ಅವರಿಗೆ ಅವರ ಗಂಡ ಲೋಕಪ್ಪ ಗೌಡರು ಮಾಡಿದ್ರು ಅಂತಂದ್ರೆ, ಅಲ್ಲಿ ಒಂದು ಸ್ಮಾರಕವನ್ನೇ ನಿರ್ಮಾಣ ಮಾಡಿದ್ದಾರೆ. ನಳಿನಿ ನೆನಪಿಗೋಸ್ಕರ, ಅವರ ಹೆಂಡತಿಯ ಪತ್ನಿಯ ನೆನಪಿಗೋಸ್ಕರ
ಸ್ಮಾರಕ. ಅದು ನಾನು ತಿಳಿದ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾನು ಕಾಣಲೇ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಆ ರೀತಿಯ ಒಂದು ಒಂದು ಅದು ಮಾತಲ್ಲಿ ಹೇಳಿದೆ, ಬರೀ ರೋಡ್ ಸೈಡ್ ಇಡುದಲ್ಲ, ಅವರು ಅದರ ಮನೆಯ ಗೇಟಿಗೆ ಹೊರಗೆ ಬರುವಾಗಲೇ ಎದುರು ಕಾಣುವಂಥದ್ದೇ ಈ ನಳಿನಿ ಅವರ ಸಮಾಧಿ. ಇದು ನಿಜವಾದ ಪ್ರೀತಿ, ಇದು ನಿಜವಾದ ಕಳಕಳಿ. ಇದು ಎಲ್ಲರಿಗೂ ಹೀಗೆ ಉಳಿದ್ರೆ ನಮ್ಮ ಸಮಾಜ ಎಷ್ಟು ಸುಭಿಕ್ಷೆಯಾಗಬಹುದು. ನಮ್ಮ ಮಕ್ಕಳು, ಮರಿ ಮಕ್ಕಳು ಅಥವಾ ಬಂಧು ಬಳಗ ಎಷ್ಟೊಂದು ಒಂದು ಒಳ್ಳೆಯ ರೀತಿಯ ಸಮಾಜ ನಿರ್ಮಾಣ ಆಗ್ಬೋದು. ಹಾಗಾಗಿ ಇದು ಸಮಾಜ ವಿಚಾರ ಆದ್ರೆ ಇನ್ನು ಶ್ರದ್ಧಾಂಜಲಿ ಸಭೆ ಮಾಡಿದ್ರು. ಅದರಲ್ಲಿ ಅವರು, ನಾನು ಆಗ್ಲೇ ಹೇಳಿದಾಗೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಅವರು ಒಕ್ಕಲಿಗ ಸಮುದಾಯವನ್ನು ಮಾತ್ರ ಅಲ್ಲಿ ಗುರುತಿಸಿಕೊಂಡಿಲ್ಲ. ಅವರು ಒಂದು ಹಿಂದುವಾಗಿ, ಒಬ್ರು ಮುಸ್ಲಿಮರನ್ನು ಕೂಡ, ಒಬ್ರು ಕ್ರೈಸ್ತರನ್ನು, ಎಲ್ಲಾ ಸಮುದಾಯದವರನ್ನು ಕೂಡ ಅಲ್ಲಿ ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಸಭೆನೇ ಮಾಡಿದ್ರು. ಅದು ಅಲ್ಲಿ ಬಂದು ಸೇರಿದವರೇ ಕೂಡ ಹೇಳ್ತಿದ್ರು, ಇಂಥ ಕಾರ್ಯಕ್ರಮ ನಾವು ಎಲ್ಲಿ ಕೂಡ ನೋಡೂ ಇಲ್ಲ ಮತ್ತು ಇದೊಂದು ಮಾದರಿ ಕಾರ್ಯಕ್ರಮ, ನಳಿನಿಯವರು ಏನು ಯೋಚನೆ ಇತ್ತೋ ಹಾಗೆ ಅದು ಸಾಕಾರ ಆಗಿದೆ ಅಂತ ಹೇಳಿದ್ರು. ಇನ್ನು ಈಗ ಅದರ ಮುಂದುವರಿದ ಭಾಗವನ್ನು ನಾನು ಹೇಳ್ತೇನೆ. ನಾಳೆ ಫೆಬ್ರವರಿ 18ಕ್ಕೆ ನಮ್ಮ ಈ ಊರಿನ ಶ್ರೀ ಮಹಾಲಿಂಗೇಶ್ವರ ದೇವರು, ನಮಗೆಲ್ಲ ಶಕ್ತಿ ಕೊಡುವ ಆರಾಧ್ಯ ದೇವರು. ಇಂದು ರಥೋತ್ಸವ ಆದ್ರೆ ನಾಳೆ ಅವರ ಅವಭೃತ ಸವಾರಿ. ಈ ಅವಭೃತ ಸವಾರಿ ಹೋಗುವಂಥದ್ದು ಈ ನಳಿನಿ ಲೋಕಪ್ಪ ಗೌಡ ಏನು ನಾನು ಉಲ್ಲೇಖ ಮಾಡ್ತಿದ್ದೇನೆ ಅವರ ವಟಾರದಲ್ಲಿ ಆಗಿ ಹೋಗುವಂಥದ್ದು. ಅವರು ಈ ಮಹಾಲಿಂಗೇಶ್ವರ ದೇವರಿಗೆ ಒಂದು ಕಟ್ಟೆ ಕೂಡ ಅಲ್ಲಿ ನಿರ್ಮಿಸಿದ್ದಾರೆ ಹತ್ತಿರದಲ್ಲಿ. ಆ ಕಟ್ಟೆ ಸಾಧಾರಣ ಮಹಾಲಿಂಗೇಶ್ವರ ದೇವರ ಕಟ್ಟೆ ಎಲ್ಲ ಕಡೆ ನಾವು ನೋಡಿದ್ದೇವೆ. ಅದರ ವಿನ್ಯಾಸ, ಅದರ ಒಂದು ಒಂದು ಏನು ಉದ್ದ ಅಗಲ, ಒಂದು ಕಟ್ಟೆ ಮಾಡಿದ್ರೆ ಸಾಲದಲ್ಲಿ ಸ್ಪೇಸಸ್ ಆಗಿರ್ಬೇಕು. ಯಾವುದಕ್ಕೂ ಕೂಡ ಅಲ್ಲಿ ಇದಿರಬಾರ್ದು, ಯಾವುದು ಇಕ್ಕಟ್ಟು ಒಂದು ಇರಬಾರ್ದು. ಆ ರೀತಿಯ ಒಂದು, ಮತ್ತು ಎಲ್ಲರಿಗೂ ಕಾಣೋಣ, ಎಷ್ಟು ದೂರದಿಂದ, ಒಂದು ಅರ್ಧ ಕಿಲೋಮೀಟರ್ ಕಾಣ್ತದೆ ಆ ರೀತಿಯ ಒಂದು ಕಟ್ಟೆ. ಈಗ ಆ ಕಟ್ಟೆಯ ಬಳಿ ಒಂದು ಬಸ್ಸು ತಂಗುದಾಣವನ್ನು ನಿರ್ಮಿಸಿದ್ದಾರೆ. ಯಾರು? ಲೋಕಪ್ಪ ಗೌಡರು ನಿರ್ಮಿಸಿದರು. ಇದು ತನ್ನ ಪತ್ನಿ ನಳಿನಿಯ ಪ್ರೀತಿಗೆ ಇನ್ನೊಂದು ಸೇರ್ಪಡೆ ಆಗಲಿ, ಆ ಪ್ರೀತಿಗೆ ಇನ್ನೊಂದು ಬೇಸಿಗೆ ಇನ್ನಷ್ಟು ಗಟ್ಟಿಯಾಗಲಿ, ಇದೊಂದು ಸಮಾಜಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಒಂದು ಸುಸಜ್ಜಿತ ಬಸ್ಸು ನಿಲ್ದಾಣ. ಸಾಮಾನ್ಯ ಬಸ್ಸು ನಿಲ್ದಾಣ ಆದ್ರೆ ಓಕೆ, ಇದು ಸರ್ಕಾರ ಕೂಡ ಹಾಗೆ ಮಾಡಲಿಕ್ಕಿಲ್ಲ. ಸರ್ಕಾರ ಅಂದ್ರೆ 10 ಜನರ ದುಡ್ಡು, ತೆರಿಗೆಯ ದುಡ್ಡು, ಅವರು ಕೂಡ ಆ ರೀತಿ ಮಾಡಲಿಕ್ಕಿಲ್ಲ. ಆ ರೀತಿ ಸುಸಜ್ಜಿತ ಅಂದ್ರೆ ಒಂದು ಬಸ್ಸು ತಂಗುದಾಣ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು. ಅವರು ಅದರಲ್ಲಿ ಬಸ್ಸು ಬರ್ಲಿಕ್ಕೆ ಕಾಯ್ಬೇಕು ಅಂತಿಲ್ಲ. ಅವರು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ದಣಿವಾಗಿದ್ರೆ ಅವರು ಸ್ವಲ್ಪ, ಈಗ ಮರಗಳೇ ಇಲ್ಲ ಬಿಡಿ, ಈ ಗಾಡಿಯ ರಭಸಕ್ಕೆ ಮತ್ತು ಎಲ್ಲ ವಿಚಾರದಲ್ಲಿ ಕೂಡ ಈಗಿನ ಬಿಸಿಲಿನ ಬೇಗೆಗೆ ಎಲ್ಲಿ ಕೂಡ ನಡ್ಕೊಂಡು ಹೋಗುವವರಿಗೆ ಬಹಳ ಹಿಂಸೆ. ಅಂತದ್ರಲ್ಲಿ ಈ ಬಸ್ಸು ತಂಗುದಾಣ ತಂಗುದಾಣವನ್ನು ಮಾಡಿದ್ದಾರೆ. ಅದರ ತಂಗುದಾಣದ ಮೇಲೆ ಟ್ಯಾಂಕ್ ಇಟ್ಟು ಪ್ಯೂರಿಫೈಡ್ ವಾಟರ್, ತಂಪು ನೀರು, ಅದು ಕೂಡ ನಾವು ಹೋಟೆಲ್ಗಳಲ್ಲಿ ಕಾಣ್ತೇವೆ ಅಥವಾ ಬೇರೆ ಖಾಸಗಿ ಜಾಗಗಳಲ್ಲಿ ಕಾಣ್ತೇವೆ. ಆ ಒಂದು ತಂಪು ಪಾನೀಯದ ವ್ಯವಸ್ಥೆ, ಅಂದ್ರೆ ನೀರು ಪಾಪ ಅವರು ಸುಸ್ತಾದ್ರೆ ನೀರು ತಂಪು ಸಿಗಲಿ, ಬಿಸಿ ಆದ್ರೆ ಬಿಸಿ ನೀರು ಸಿಗಲಿ ಅನ್ನುವಂಥ ರೀತಿಯಲ್ಲಿ ಅದು ಸುಸಜ್ಜಿತ ತಂಗುದಾಣ ಅಂತ ಹೇಳುವುದು ಅದಕ್ಕೆ. ನಾವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್, ಬೆಂಚು ಅದೇ ಮುಖ್ಯ ಅಲ್ಲ, ಇದು ಬೇಕಾದ ಬಿಸಿಲಿಗೆ ಬೇಗೆಗೆ ಯಾರಾದ್ರೂ ಬಂದ್ರೆ ಅವರು ತುಂಬಾ ರಿಲ್ಯಾಕ್ಸ್ ಆಗಲಿ, ಅವರ ದನಿ ಮರೆಯಲಿ ಅನ್ನುವಂಥದ್ದಕ್ಕೆ ಬೇಕಾಗಿ ಒಂದು ಬಸ್ಸು ತಂಗುದಾಣವನ್ನು ಕೂಡ ನಿರ್ಮಿಸಿದ್ದಾರೆ. ಆ ಬಸ್ಸು ತಂಗುದಾಣ ಮತ್ತು ಈ ಮಹಾಲಿಂಗೇಶ್ವರ ದೇವರ ಕಟ್ಟೆ, ಇದಕ್ಕೆ ನಾಳೆ ದಿನ ಬಹಳಷ್ಟು ಮಹತ್ವ ಬರುವಂತಹ ದಿನ. ನಾಳೆ ಅಲ್ಲಿಗೆ ಫೆಬ್ರವರಿ 18 ಸಂಜೆ ಹೊತ್ತಿಗೆ ಮಹಾಲಿಂಗೇಶ್ವರ ದೇವರು ಹೋಗಿ ಅಲ್ಲಿ ಕಟ್ಟಪೂಜೆಯ ಒಂದು ನೆರವೇರುತ್ತದೆ. ಇದು ಸುಮಾರು 25 ವರ್ಷಗಳಿಂದ ಅವರು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ಕಟ್ಟಪೂಜೆ. ಆ ದಿನ ಸತ್ಯನಾರಾಯಣ ಪೂಜೆ ನಡೀತದೆ. ಆ ನಂತರ ಇದು ಕಟ್ಟಪೂಜೆ ನಡೀತದೆ. ಆ ನಂತರ ಯಕ್ಷಗಾನ ಬಯಲಾಟ, ಶ್ರೀ ದೇವಿ ಮಹಾತ್ಮೆ ಅಂತ ಹೇಳಿ ಯಕ್ಷಗಾನ ಬಯಲಾಟ ನಡೀತದೆ. ಅದರ ಜೊತೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಬಂದ ಎಲ್ಲರಿಗೂ ಕೂಡ
ಅದು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಅದರ ಪ್ರಶ್ನೆಯೇ ಇಲ್ಲ. ಬಂದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ಭಕ್ತಾದಿಗಳಿಗೆ, ಎಲ್ಲ ಹಿತೈಷಿಗಳಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಸುಮಾರು 25 ವರ್ಷದಿಂದ ಅವರು ನಡೆಸ್ತಾ ಬಂದಿದ್ದಾರೆ. ಹಾಗೆ ನಾಳೆ ಅದು ಕೂಡ ಇದೆ. ಆ ನಂತರ ಅವರ ಇತಿಮಿತಿಗೆ ತಕ್ಕಂತೆ ಒಂದು ಸುಡುಮದ್ದು ಪ್ರದರ್ಶನ ಕೂಡ ಇಟ್ಟುಕೊಂಡಿದ್ದಾರೆ. ಮತ್ತೆ ಈ ನೂತನ ಬಸ್ಸು ತಂಡದ ಅದನ್ನು ಅವರ ತುಂಬಾ ಹಿತೈಷಿ, ಬಹಳಷ್ಟು ಅವರ ಒಟ್ಟಿಗೆ ಗುರುತಿಸಿಕೊಂಡವರು, ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು. ಜನಪ್ರಿಯ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅಂತ ಶಾಸಕರನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಂಡಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಅದೊಂದು ಪ್ರಶ್ನಾರ್ಹವಾಗಿ ಇರ್ತದೆ. ಆದ್ರೆ ಆ ಪ್ರಶ್ನೆಗೆಲ್ಲ ಉತ್ತರ ಸಿಗುವ ಹಾಗೆ ಮಾಡ್ತಾ ಇರುವಂತ ಒಂದು ದಿಟ್ಟ ನಾಯಕ ಶ್ರೀಮಾನ್ ಅಶೋಕ್ ಕುಮಾರ್ ರೈ ಅವರು. ಅವರ ಎಷ್ಟು ವೆಚ್ಚ ಆಗಿದೆ ಕಟ್ಟೆಗೆ ಅದಕ್ಕೆ ಒಂದು ಅಂದಾಜು, ನನಗೆ ಅದರ ವೆಚ್ಚಗಳನ್ನು ನಾನು ತಿಳ್ಕೊಂಡಿಲ್ಲ ಸರ್. ಆದ್ರೆ ಅದರ ಚಿತ್ರಗಳು ನೋಡಿ ಇದೆ ನೋಡಿ, ಅಂದಾಜು ವೆಚ್ಚ ನಾನು ಅಂತೂ ಕೆಲವು ಲಕ್ಷದಲ್ಲಿ ಇದೆ, ಮಾತ್ರ ಸಾವಿರದಲ್ಲಿ ಇಲ್ಲ, ಲಕ್ಷದಲ್ಲಿ ಅಂತೂ ಖಂಡಿತ ಇದೆ. ಅಂದ್ರೆ ಸುತ್ತಮುತ್ತ ಇಂಟರ್ಲಾಕ್ ವ್ಯವಸ್ಥೆ ಆಗಿದೆ, ಅದರ ಎದುರು ಬದಲದೆಲ್ಲ ಅಂಗಳದ ವ್ಯವಸ್ಥೆಯನ್ನು ಕೂಡ ವಿನ್ಯಾಸಗೊಳಿಸಿದ್ದಾರೆ. ಹಾಗೆ ಇನ್ನು ಅಶೋಕ್ ಕುಮಾರ್ ಅವರು ಬಂದು ಅದರ ಒಂದು ಈ ನೂತನ ಬಸ್ಸು ತಂಡವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಲೋಕೋಪಯೋಗಿ ಇಲಾಖೆಯ ಶ್ರೀಯುತ ಪ್ರಮೋದ್ ಕುಮಾರ್ KK ಅವರು, ಸಹಾಯಕ ಇಂಜಿನಿಯರ್ ಅವರು, ಲೋಕೋಪಯೋಗಿ ಇಲಾಖೆ ಮತ್ತು ಅವರಿಗೆ ಹೆಚ್ಚಿನ ಗುರುತರ ಜವಾಬ್ದಾರಿ ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷ ಉಪವಿಭಾಗ ಇವರು ಬರ್ತಾರೆ. ಅವರ ಜೊತೆಗೆ ಶ್ರೀಯುತ ನವೀನ್ ಭಂಡಾರಿ ಅವರು, ನಮ್ಮ ಪುತ್ತೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು, ಇವರು ಕೂಡ ಅವರ ಜೊತೆ ಉಪಸ್ಥಿತರಿರ್ತಾರೆ. ಇವರು ಕಾರ್ಯಕ್ರಮ ಏನು ಸಭಾ ಕಾರ್ಯಕ್ರಮ ಅಂತ ನಾವು ಅಲ್ಲೇನ ಇಟ್ಟುಕೊಂಡಿದ್ದ, ಅವರು ಬರ್ತಾರೆ, ಉದ್ಘಾಟನೆ ಮಾಡ್ತಾರೆ ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ಅವರು ಅನುವು ಮಾಡಿಕೊಡ್ತಾರೆ. ಇದಿಷ್ಟು ಒಂದು ಫಾರ್ಮಾಲಿಟೀಸ್ ಒಂದು ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರೇ ಬಂದು ಅದನ್ನು ಟೈಮಿಂಗ್ಸ್ ಸಂಜೆ 8 ಗಂಟೆಗೆ ಅಂತ ಅದನ್ನು ಉಲ್ಲೇಖ ಮಾಡಿದ್ದೀವಿ ಸರ್ ಪತ್ರಿಕಾ ಮಾಹಿತಿಯಲ್ಲಿ. 8 ಗಂಟೆಗೆ ಬರುವರಿದ್ದಾರೆ. ಹಾಗಾಗಿ ಅದು ಲೋಕಾರ್ಪಣೆ ಶಾಸಕರೇ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ಇನ್ನಷ್ಟು ಅರ್ಥ ಬರ್ತದೆ ಅನ್ನುವಂಥ ರೀತಿಯಲ್ಲಿ ಅವರನ್ನು ಕರೆಸಿ ಅವರು ಬಂದು ಮಾಡ್ತಾರೆ. ಇನ್ನು ಕಟ್ಟೆ ಪೂಜೆಗೆ ಮೊದಲು ಲೋಕಾರ್ಪಣೆ ಆಗ್ತದೆ. ಹೌದು ಸರ್, ಕಟ್ಟೆ ಪೂಜೆಗೆ ಮೊದಲು ಲೋಕಾರ್ಪಣೆ ಆಗ್ತದೆ. ಇದು ಆ ದಿನದ ನಾಳಿನ ಕಾರ್ಯಕ್ರಮ. ಇದು ಒಂದು ರೀತಿಯ ಸಂದೇಶ ಇದೆ ಸಮಾಜಕ್ಕೆ. ಒಬ್ಬ ಪತಿಯಾದವ ಸತಿಗೆ ಯಾವ ರೀತಿಯಲ್ಲೆಲ್ಲ ತನ್ನ ಪ್ರೀತಿಯನ್ನು ತೋರಿಸಬಹುದು ಅನ್ನುವಂತ ಒಂದು ದ್ಯೋತಕವಾಗಿ ಈ ಒಂದು ಬಸ್ಸು ತಂಗುದಾನ ಕಾಣ್ತದೆ. ಅವರ ಧಾರ್ಮಿಕ ಶ್ರದ್ಧೆ ಏನಿದೆ ಅನ್ನುವಂಥದ್ದು ಕಟ್ಟೆ ತೋರಿಸ್ತಾ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.